ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಪೊಲೀಸ್ ನೇತೃತ್ವದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು, ಅಪ್ರಾಪ್ತರಿಗೆ ವಾಹನ ನೀಡುವುದು ಅಥವಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಕುರಿತು ಸಾಕಷ್ಟು ಜಾಗೃತಿ ಮೂಡಿಸಿದರೂ ನಿಯಮ ಪಾಲನೆ ಆಗುತ್ತಿಲ್ಲ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 2025ನೇ ಸಾಲಿನಲ್ಲಿ ಸಂಭವಿಸಿದ 1020 ರಸ್ತೆ ಅಪಘಾತಗಳಲ್ಲಿ 171 ಮಂದಿ ಮೃತಪಟ್ಟಿದ್ದು, 25 ಪ್ರಕರಣಗಳಲ್ಲಿ ಅಪ್ರಾಪ್ತರು ವಾಹನ ಚಲಾಯಿಸಿರುವುದು ಪತ್ತೆಯಾಗಿದೆ. ಇನ್ನು ಕೆಲ ಪ್ರಕರಣಗಳಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಪ್ರಾಣಹಾನಿ ಸಂಭವಿಸಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಕಠಿಣ ಕಾಯ್ದೆಯನ್ನು ಜಾರಿಗೆ ತರಲು ಈಗಾಗಲೇ ಸಂಚಾರ ಪೊಲೀಸರಿಗೆ ಸೂಚನೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ನಾವು ಬಹಳ ಏನದು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದೇನೆಂದರೆ 25 ಕೇಸಲ್ಲಿ ಮೈನರ್ಸ್. ನಾನು ನನ್ನ ಮಗನಿಗೆ ಎಲ್ಲ ಎಕ್ಸಲೆಂಟ್ ಫೆಸಿಲಿಟೀಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಮೈನರ್ಗೆ ತೊಗೊಂಡೋಗಿ ಗಾಡಿ ಕೊಟ್ಟಿದ್ದು, ಇವರು ಹೋಗಿ ಒಂದು 10 ಜನಕ್ಕೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈಗ ಅದೇನು ಆ್ಯಕ್ಸಿಡೆಂಟಾ ಮರ್ಡರಾ? ಇನ್ನೊಂದು 4 ಕೇಸಲ್ಲಿ ಅವರೇ ಕುಡಿದು ಹೋಗಿ ಬಿದ್ದು ಅವರೇ ಸತ್ತಿದ್ದಾರೆ. ಅದು ಏನಾಗುತ್ತೆ? 2 ಕೇಸಲ್ಲಿ ಕುಡಿದವರು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಅದು ಮಾತ್ರ ಆಕ್ಸಿಡೆಂಟಾ? ಸೊ ಈ ಎಲ್ಲ ಕೇಸುಗಳಲ್ಲಿ ಕೂಡ ಇನ್ನು ಮುಂದೆ ಕಲ್ಪಬಲ್ ಹೋಮ್ಸೈಡ್ ಅಂತ ಒಂದು ಸೆಕ್ಷನ್ ಇದೆ. ನಮಗೆ ಒಂದು 10 ವರ್ಷ ಜೈಲಲ್ಲಿ ಇಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಹಾಕಿ ಅಂತ ಒಂದು ಡೆಸಿಷನ್ ತೊಗೊಂಡಿದ್ದೀವಿ. ಬೇರೆ ಅವಕಾಶನೇ ಇಲ್ಲ. ಹೇಳಿದರೆ ಕೇಳುವುದಿಲ್ಲ ಜನ, ಅವ್ರಿಗೆ ಮಾತೆ. ಯಾಕಂದರೆ ಈ ಸ್ಪೀಚ್ ಈಗ ನಾನು ಕೊಡೋದಿಲ್ಲ. ಕಳೆದ 10-20 ವರ್ಷಗಳಿಂದ ನಮಗಿಂತ ದೊಡ್ಡವರು, ಎಷ್ಟೋ ವಿಷನ್ ಇದ್ದಂಥವರು ಎಷ್ಟೋ ಜನ ಹೇಳ್ತಾನೆ ಇದ್ದಾರೆ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂ ಆಗ್ತಾನೇ ಇದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತುಳು ರಂಗಭೂಮಿಯ ಖ್ಯಾತ ನಟ ಹಾಗೂ ಚಲನಚಿತ್ರ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ನಾನು ಮನೆಯಿಂದ ಹೊರ ಹೋಗುವಾಗ ಮನೆಯವರು ನನ್ನನ್ನು ಕಾಯುತ್ತಿದ್ದಾರೆ ಎಂಬ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಬಂದಾಗ ನಿರ್ಲಕ್ಷ್ಯದ ಅಪಘಾತಗಳನ್ನು ತಡೆಯಬಹುದು ಎಂದರು. ಸಂಚಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು 90% ನನ್ನ ಪ್ರಕಾರ ಒಂದು 90% ಆಕ್ಸಿಡೆಂಟ್ ಆಗಿರೋದೇ ಸಂಚಾರ ನಿಯಮದ ಉಲ್ಲಂಘನೆಯಿಂದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಬರುವಾಗ ನಾನು ನೋಡಿದೆ, ಒಂದು ಬೈಕಲ್ಲಿ ನಮ್ಮ ಒಬ್ಬರು ಸಂಚರಿಸ್ತಾ ಇದ್ದರು. ಅವರ ಕುತ್ತಿಗೆ ಹೀಗಿತ್ತು, ಇಲ್ಲಿ ಮೊಬೈಲ್ ಇತ್ತು. ನೋಡಿ, ಇಂಥ ಚಿಕ್ಕ ಚಿಕ್ಕ ವಿಷಯಗಳು, ಇದರಿಂದಲೇ ಸ್ವಲ್ಪ ಅಪಾಯ ಜಾಸ್ತಿ. ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ಅರ್ಜುನ್ ಶೆಟ್ಟಿ ಮಾತನಾಡಿ, ನಮ್ಮ ವಾಹನದಲ್ಲಿ ಇತರರನ್ನು ಕರೆದುಕೊಂಡು ಹೋಗುವಾಗ ಅಥವಾ ವಾಹನಗಳನ್ನು ಬೇರೆಯವರಿಗೆ ನೀಡುವಾಗ ಸಂಚಾರಿ ನಿಯಮಗಳ ಪಾಲನೆ ಮಾಡಿದರೆ ಅಪಘಾತ ಸಾವುಗಳ ಜೊತೆಗೆ ಕುಟುಂಬಗಳು ಅನುಭವಿಸುವ ನೋವು ಹಾಗೂ ವೇದನೆಯನ್ನು ತಪ್ಪಿಸಬಹುದು ಎಂದರು. If something goes wrong, you're responsible. Or even worse, if the vehicle is registered in your parents' name, they're going to be dragged to the police station. ಕಾರ್ಯಕ್ರಮದಲ್ಲಿ ನಗರದಲ್ಲಿ ಸಂಭವಿಸಿದ ಅಪಘಾತಗಳ ಭೀಕರತೆಯನ್ನು ವಿವರಿಸುವ ವಿಡಿಯೋ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಲಾಯಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆಯ ಮೂಲಕ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ವೇಳೆ ಫಲಾಪೇಕ್ಷೆ ಇಲ್ಲದೆ ಟ್ರಾಫಿಕ್ ವಾರ್ಡನ್ಗಳಾಗಿ ಸೇವೆ ಸಲ್ಲಿಸುತ್ತಿರುವವರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವ ಜೈಬುನ್ನೀಸಾ, ಡಿಸಿಪಿಗಳಾದ ಮಿಥುನ್ ಕುಮಾರ್, ಪಿ ಉಮೇಶ್, ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ಎಸಿಪಿಗಳಾದ ಗೀತಾ ಕುಲಕರ್ಣಿ, ವಿಜಯಕಾಂತಿ, ಡಿಸಿಪಿ ರವಿಶಂಕರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು.